ಕಾಪು ತಾಲೂಕಿನ ಮುಳೂರು ಸುತ್ತಮುತ್ತ ಭಾಗಗಳಲ್ಲಿ ತೀವ್ರತರವಾದ ಕಡಲ್ಕೊರೆತದಿಂದಾಗಿ ಹಾನಿಗೊಳಗಾದ ಪ್ರದೇಶಗಳಿಗೆ ಕಾಪು ಶಾಸಕ ಲಾಲಾಜಿ ಆರ್ಮೆಂಡನ್, ಜಿಲ್ಲಾಧಿಕಾರಿ ಕೂರ್ಮರಾವ್ ಸಹಿತ ಅಧಿಕಾರಿಗಳೊಂದಿಗೆ ಸೇರಿಕೊಂಡು ಭೇಟಿ ನೀಡಿ ಹಾನಿ ಪರಿಶೀಲಿಸಿದ್ದಾರೆ. ಕೆಲವೆಡೆ ತುರ್ತಾಗಿ ತಡೆಗೋಡೆ ನಿರ್ಮಿಸುವ ಸಲುವಾಗಿ ಅನುದಾನ ಬಿಡುಗಡೆಗೊಳಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗಿದ್ದು, ಅದರಂತೆ ಜಿಲ್ಲಾಧಿಕಾರಿ ಭೇಟಿ ನೀಡಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ತಡೆಗೋಡೆ ನಿರ್ಮಿಸಲು ತುರ್ತಾಗಿ ಕೆಲಸ ಆರಂಭ ಆಗಬೇಕಿರುವುದರಿಂದ ಕಾಮಗಾರಿ ಪ್ರಾರಂಭಿಸುವಂತೆ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಶಾಸಕ ಲಾಲಾಜಿ ಆರ್ಮೆಂಡನ್ ಸೂಚಿಸಿದ್ದಾರೆ. ಕಾಪು ತಹಶೀಲ್ದಾರ್ ಶ್ರೀನಿವಾಸ ಮೂರ್ತಿ ಕುಲಕರ್ಣಿ, ಕಂದಾಯ ನಿರೀಕ್ಷಕರಾದ ಸುಧೀರ್ ಶೆಟ್ಟಿ, ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾವಡ, ಕಾಪು ಪೊಲೀಸ್ ಉಪನಿರೀಕ್ಷಕರು ಶೈಲಾ ಮುರುಗೋಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರವೀಣ್ ಶೆಟ್ಟರ್ ಅವರು ಇದಕ್ಕೆ ಕಾಂಟ್ರಾಕ್ಟ್ ಇದ್ದಾರೆ. ಪಕ್ಕದಲ್ಲಿ ಕಿಶೋರ್ ಅವರು ಒಂದು ಪೀಸ್ ಅವ್ರಿಗೆ ಕೂಡ ಕೆಲಸ ಕಾರ್ಯ ಮಾಡಿದ್ದಾರೆ. ಈಗಾಗಲೇ ಹೇಳಿದರು, ರಿಸಾರ್ಟ್ ಇರುವಲ್ಲಿ ಅಲ್ಲಲ್ಲಿ ಅಂತ ಹೇಳ್ತಾರೆ. ಕೆಲವರೆಲ್ಲ ಸ್ಪೆಷಲ್ ಗ್ರಾಂಟ್ ಆಗಿ ಕೂಡ ಕೆಲವರು ತಂದದ್ದು ವರ್ಕ್ ಕೂಡ ಇದೆ ಇದರಲ್ಲಿ. ಹಾಗಾಗಿ ನಮ್ಮ ವಿಶೇಷ ಪ್ರಯತ್ನದಿಂದ ಬಹುಶಃ ಈ ಕರಾವಳಿ 25 ಕಿಲೋಮೀಟರಲ್ಲಿ ಬಹುಭಾಗದಲ್ಲಿ ನಮ್ಮ ಈ ತಡೆಗೋಡೆ ಕಡಲ ಕೊರತೆ ಆಗ್ತಾ ಇರೋ ಸಂಬಂಧಪಟ್ಟವಾಗಿ ವೀಕ್ಷಣೆಗೆ ಬಂದಿದ್ದೀವಿ. ಮಾನ್ಯ ಶಾಸಕರು ಈ ಪ್ರದೇಶಕ್ಕೆ ಸುಮಾರು ಬಾರಿ ಭೇಟಿ ಕೊಟ್ಟಿದ್ದಾರೆ, ತಹಶೀಲ್ದಾರ್ ಕೂಡ ಭೇಟಿ ಕೊಟ್ಟಿದ್ದಾರೆ. ಸೊ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ ನಮ್ಮ ಗಮನಕ್ಕೆ ಕೂಡ ತಂದಿದ್ದಾರೆ. ಸೊ ಆದ್ದರಿಂದ ಇದನ್ನು ಯಾವ ರೀತಿ ನಾವು ಈ ಸಮಸ್ಯೆಗೆ ಒಂದು ಪರಿಹಾರ ನೀಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸ್ಥಳೀಯರೆಲ್ಲರ ಜೊತೆಗೂ ಕೂಡ ಇಲ್ಲಿ ಇದ್ದಾರೆ. ಸೊ ಇದು ಒಂದು ಶಾಶ್ವತ ಪರಿಹಾರ ಆಗುವ ನಿಟ್ಟಿನಲ್ಲಿ ಕೂಡ ಹೇಗೆ ಮಾಡಬೇಕು ಮತ್ತು ತಾತ್ಕಾಲಿಕವಾಗಿ ಯಾವ ರೀತಿ ಪರಿಹಾರ ಆಗಬೇಕು ಅನ್ನೋ ಸಂಬಂಧಪಟ್ಟವಾಗಿ ಇಂಜಿನಿಯರ್ಸ್ ಕೂಡ ಈಗಾಗಲೇ ವಾಸ್ತವಿಕ ಅಂಶಗಳು ಸಂಬಂಧಪಟ್ಟವಾಗಿ ಏನು ವರದಿದೆ ಅದನ್ನೆಲ್ಲ ಈಗಾಗಲೇ ತಯಾರಿ ಮಾಡಿದ್ದಾರೆ. ಆ ವಾಸ್ತವಾಂಶ ವರದಿ ಸಂಬಂಧಪಟ್ಟವಾಗಿ ಈಗಾಗಲೇ ಹೇಳಿದಂತೆ ತಾತ್ಕಾಲಿಕ ಮತ್ತು ಶಾಶ್ವತ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸರ್ಕಾರದ ಹಂತದಲ್ಲಿ ಮತ್ತು ಜಿಲ್ಲಾಡಳಿತ ಹಂತದಲ್ಲಿ ಯಾವ ಕ್ರಮ ಆಗಬೇಕು ಅದೆಲ್ಲ ಕೂಡ ಮಾಡುವ ನಿಟ್ಟಿನಲ್ಲಿ ಮಾನ್ಯ ಶಾಸಕರು ಕೂಡ ಯಾವ ರೀತಿ ಅದಕ್ಕೆ ಗೈಡ್ ಮಾಡ್ತಾರೆ ಅದೇ ರೀತಿಯಲ್ಲಿ